ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗುಂಡೂಸ್ ವೆಜ್ ಕಿಚನ್. ಇವತ್ತು ಮಳೆಗಾಲದಲ್ಲಿ ಎಲ್ಲರಿಗೂ ಕೈಕಾಲು ಜೋಮ್ ಹತ್ತೋದು, ಕೈಕಾಲು ಹಿಡಿಯೋದು, ಮಂಡಿ ಹಿಡ್ಕೊಳ್ಳೋದು, ಸೊಂಟ ಹಿಡ್ಕೊಳ್ಳೋದು, ಬೆನ್ನಲ್ಲಿ ಹಿಡ್ಕೊಳ್ಳೋದು ಅವೆಲ್ಲ ಆಗ್ತಾ ಇರುತ್ತಲ್ಲ, ಅದಕ್ಕೊಂದು ಅದ್ಭುತವಾದ ರೆಸಿಪಿ ತಂದಿದ್ದೀನಿ. ಮನೆಮದ್ದು ಕಷಾಯ ಇದನ್ನು ಈಗ ನಾನೀಗ ಆಲ್ರೆಡಿ ಜಾಯಿಂಟ್ ಪೇಯ್ನಿಗೆ ಅಂತ ಒಂದು ಹಾಲಿನಲ್ಲಿ ಒಂದು ತೋರಿಸಿದ್ದೆ ಅದು ರೆಸಿಪಿ. ಬಟ್ ಇದು ಕೆಲವರು ಹಾಲು ತೊಗೊಳಕ್ಕೆ ಇಷ್ಟಪಡಲ್ಲ ಅಂತ ಅಂದವರಿಗೆ ಇದು ಅದಕ್ಕಿಂತ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಮತ್ತು ಸೈಡ್ ಎಫೆಕ್ಟ್ ಏನೂ ಇಲ್ಲ, ಒಮ್ಮೆ ತೊಗೋಬೋದು, ನೀವು ಎಲ್ಲರೂ ತೊಗೋಬೋದು. ಸೊ ಚಳಿಗಾಲದಲ್ಲಿ ಅದ್ಭುತವಾದ ಒಂದು ಕಷಾಯ ತೊಗೊಂಬಂದಿದ್ದೀನಿ. ಜಾಯಿಂಟ್ ಪೇನ್ಗಳಿಗೆ ಜೋಮ್ ಹತ್ತತ್ತಲ್ಲ, ಕೈಕಾಲಲ್ಲೆಲ್ಲ ಜೋಮ್ ಹತ್ತತ್ತಲ್ಲ, ಅದಕ್ಕೋಸ್ಕರ ಒಂದು ತೊಗೊಂಬಂದಿದ್ದೀನಿ. ಅದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತಂದಿದ್ದೀನಿ ಅಂತ ನೋಡಿ ಸ್ನೇಹಿತರೆ. ಮೊದಲಿಗೆ ಇದು ಪುದೀನ, ಒಂದಿಷ್ಟು ಚಕ್ಕೆ, 2 ಲವಂಗ, ಇದು ಓಂಕಾಳು, ಶಾಜೀರಿ ಅಥವಾ ಓಂಕಾಳು, ಸೋಂಪು, ಆಮೇಲೆ ಕೊತ್ತಂಬರಿ ಬೀಜ, ಸ್ವಲ್ಪ ಬೆಲ್ಲ, ಅಲ್ಲ ಶುಂಠಿ ತುರ್ಕೊಂಡಿರೋದಿದು, ಆಮೇಲೆ ಅರಿಶಿನ ತುರ್ಕೊಂಡಿರೋದು, ಬೆಲ್ಲ ಸ್ವಲ್ಪ, ಜೀರಿಗೆ. ಇನ್ನೊಮ್ಮೆ ನೋಡ್ಕೊಂಬಿಡಿ. ಕೊತ್ತಂಬರಿ ಬೀಜ, ಸೋಂಪು, ಓಂಕಾಳು, ಚಕ್ಕೆ ಲವಂಗ, ಮೆಂತ್ಯದ ಕಾಳು, ಜೀರಿಗೆ, ಬೆಲ್ಲ, ಮತ್ತು ಶುಂಠಿ ಇದು ಹಳದಿ ತುರ್ಕೊಂಡಿರೋದು, ಮತ್ತು ಪುದೀನ. ಇದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಮೊದಲಿಗೆ ಏನು ಮಾಡಬೇಕು ನೀವು ಮೊದಲು ಅಂದರೆ, ಹಿಂದಿನ ದಿನ ರಾತ್ರಿ ಕೊತ್ತಂಬರಿ ಬೀಜ, ಜೀರಿಗೆ, ಓಂಕಾಳು, ಮೆಂತ್ಯ ಮತ್ತು ಜೀರಿಗೆ, ಚಕ್ಕೆ ಲವಂಗನೆಲ್ಲ ನೆನೆಸಿಟ್ಕೊಬೇಕು. 1 ಗ್ಲಾಸ್ ನೀರಲ್ಲಿ ರಾತ್ರಿ ಚೆನ್ನಾಗಿ ನೆಂದರೆ ಅದರದ್ದು ರಸ ಎಲ್ಲ ಬಿಡುತ್ತೆ. ಸೊ ನೋಡಿ, ನಾನು ಹೀಗೆ ನೆನೆಸಿಟ್ಟಿದ್ದೀನಿ ನೋಡಿ, ಎಲ್ಲ ರಾತ್ರಿಯೇ ನೆನೆಸಿಟ್ಟಿದ್ದೀನಿ. ಹೇಗೆ ಕಲರ್ ಚೇಂಜ್ ಆಗಿದೆ ಅಂದರೆ, ಎಲ್ಲ ಕಲರ್ ಬಿಟ್ಟಿದೆ ಅಂದರೆ ಅದರಲ್ಲಿರುವ ಮೆಡಿಸಿನಲ್ ವ್ಯಾಲ್ಯೂ ಎಲ್ಲ ಬಿಟ್ಕೊಂಡಿರುತ್ತೆ. ಇವಾಗ ನೀವೇನು ಮಾಡಬೇಕು ಅಂತಂದರೆ, ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಎಷ್ಟು ಕುದಿಸ್ಬೇಕು ನೋಡಿ, ಇದು 1 ಗ್ಲಾಸ್ ಹಾಕಿದ್ದೀನಿ. ಈಗ ನಾನಿಲ್ಲಿ 1 ಗ್ಲಾಸ್ ನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ, ಕುದೀತಾ ಇದೆ. ಇದರೊಳಗೆ ಇದು ಹಾಕ್ತಾಯಿದ್ದೀನಿ ಚೆನ್ನಾಗಿ. ಇದು ಚೆನ್ನಾಗಿ ಕುದಿಬೇಕು. ಇದು ಬೆಳಗ್ಗೆ ನೀವು ಮಾಡಿಟ್ಕೊಂಡ್ಬಿಟ್ಟು, ಒಂದು ದೊಡ್ಡ ಗ್ಲಾಸಲ್ಲಿ ಮಾಡಿಟ್ಕೊಂಡು, 1-2 ಗ್ಲಾಸ್ ಅಷ್ಟು ಮಾಡಿಟ್ಕೊಂಡು, ಬೆಳಗ್ಗೆ 1 ಗ್ಲಾಸು ಮತ್ತು ರಾತ್ರಿ ಊಟಕ್ಕೆ ಮೊದಲು 1 ಗ್ಲಾಸ್ ತೊಗೊಂಡ್ರೆ ತುಂಬ ಅದ್ಭುತವಾದ ಪರಿಣಾಮ. 1 ವಾರ ತೊಗೊಳ್ಳಿ ಸ್ನೇಹಿತರೆ, ನಿಮಗೆ ಗೊತ್ತಾಗುತ್ತೆ. ನಾನೇನು ಹೇಳೋಕ್ಕೆ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತಿದ್ದು. ಅದೆಲ್ಲ ಕುದಿಬೇಕು ಚೆನ್ನಾಗಿ ಕುದ್ದಾಗ ಅದೇನಾಗುತ್ತೆ, ಎಲ್ಲ ಇದು ಬಿಡುತ್ತೆ, ಅದು ರಸ ಬಿಡುತ್ತಲ್ವ, ಕಲರು ಚೇಂಜ್ ಆಗುತ್ತೆ. ಈಗ ಇದಕ್ಕೆ ನಾನೇನು ಮಾಡ್ತೇನೆ ಅಂದರೆ, ಪುದೀನ ಹಾಕ್ತಾಯಿದ್ದೀನಿ ಸುಮ್ಮನೆ ಹೀಗೆ. ನೋಡಿ, ಪುದೀನ ಮತ್ತು ಅರಿಶಿನ ಕುಟ್ಕೊಂಡಿರೋದು, ಚೆನ್ನಾಗಿ ಕುದಿಬೇಕು. ಮತ್ತು ಸ್ವಲ್ಪ ಬೆಲ್ಲ. ನೋಡಿ ಕುದೀತಾ ಇದೆ. 10ರಿಂದ 15 ನಿಮಿಷ ಶುಂಠಿ ಹಾಕಿದೆ. ಈಗ ಕುದಿಬೇಕಾದ್ರೆ ಶುಂಠಿ ಹಾಕಿದ್ರೆ ಚೆನ್ನಾಗಿ ಅದು ರಸ ಬಿಟ್ಕೊಡುತ್ತೆ. ಸೊ ಅದು ಚೆನ್ನಾಗಿ ಅದು ನೋಡಿ, ತುಂಬ ಚೆನ್ನಾಗಿ ಕುದ್ದಿದೆ, ರಸ ರೆಡಿ ಇದೆ ಕಷಾಯ. ಈಗ ಶುಂಠಿ ಹಾಕಿದ್ದೀನಿ, 1-2 ನಿಮಿಷ ಕುದಿಬೇಕು. ಚೆನ್ನಾಗಿ ಕುದ್ದಿದೆ. 10 ನಿಮಿಷ ಕುದಿಸ್ಬೇಕು ಸ್ನೇಹಿತರೆ, ಚೆನ್ನಾಗಿ 10 ನಿಮಿಷ ಅದು ಕುದ್ದರೆ ಅದು ರಸ ಎಲ್ಲ ಹೇಳ್ಕೊಳ್ಳುತ್ತೆ. ನೋಡಿ, ಕಲರ್ ಆವಾಗಲೇ ಹೇಗಿತ್ತು, ಈಗ ಎಷ್ಟು ಚೇಂಜ್ ಆಗಿದೆ ನೋಡಿ. ಮತ್ತೆ ಸೋಸ್ಕೊಳ್ಳೋಣ. ಈಗ ಸೋಸ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಅದ್ಭುತವಾದ ಒಂದು ಕಷಾಯ ರೆಡಿಯಾಗಿದೆ. ಜಾಯಿಂಟ್ ಪೇಯ್ನು, ಕೈ ಕಾಲಲ್ಲಿ ಜೋಮ್ ಹತ್ತೋದು, ಅದಕ್ಕೆ ಮತ್ತು ಡಯೆಟ್ ಮಾಡಬೇಕು ಅಂತಿರ್ತಾರಲ್ಲ, ವೆಯ್ಟ್ ಲಾಸಿಗೆ, ಅವರಿಗೂ ಇದು ಅದ್ಭುತವಾದ ಪರಿಣಾಮ ಬೀರುತ್ತೆ. ಸೊ ಆದಷ್ಟು
ಟ್ರೈ ಮಾಡಿ. ಇಷ್ಟ ಆಯ್ತಾ ಸ್ನೇಹಿತರೆ? ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಓಕೆನಾ? ಇಷ್ಟ ಆಯ್ತಾ? ಬಾಯ್.